ಹಾಯ್ ಹಲೋ ನಮಸ್ತೆ ಮಾತ್ರೆಗಳ ಆನಿಕಲ ಮನೀಶ್ ಟಿ ಶೆಟ್ಟಿ ವಿಶೇಷ ಪನಗ ಇನಿ 24 ಕುಡ್ಲದ ಟೌನ್ ಹಾಲ್ ನಿರೆಲ್ ನಾಟಕದ ರಿವ್ಯೂ ಪನಗ ನವರಸ ಕಲಾವಿದರು ಸುರತ್ಕಲ್ ಮಕ್ಕಳು ಅರ್ಪಣೆ ಮನ್ಪುನಂಚಿನ ನಿರೆಲ್ ಪನ್ಪಿನಂಚಿನ ನಾಟಕ ಆಯ್ತಾ ರಿವ್ಯೂ ಕೇಂದ್ರ ಬೈದ ಬಲೆ ನಾಟಕ ಎಂಚೊಂಡು ತೂಕ ಅಂಚಿನ ರಿವ್ಯೂ ಎಂಚ ಬರ್ಪುನಂದ ತೂಕ ಬಲೆ ಬೈ ನಮಸ್ಕಾರ ಮಾತಾಡಿರಲ್ಲ ಜೆ.ಪಿ. VINOD ನಿರೇಲ್ ಬನ್ನಗೆ ಆತ ನಿರೀಕ್ಷೆ ಇಜ್ಜಂಡು ಒಂಜಾತ ನಾಟಕ ತಂಡದ ಮಾತಾ ಶೋಗ್ಲಾನ ಕಂಡಿನಸ್ತು ಒಂದು ನಿರೇಲ್ ಇನಿ ಯಾನು ನವರಸ ಕಲಾವಿದರ್ನ ದಾದ ಇನಿ ನಿರೇಲ್ ಮಸ್ತ್ ಸರ್ಪ್ರೈಸ್ ಆದಿತ್ತು ನಂಗೆ ನಿಜವಾದ ಯಾನು ಈತ ನಿರೀಕ್ಷೆ ಇಜ್ಜ ನಂಗೆ ಭಾರಿ ಖುಷಿ ಅಂಡ್ ಕಲಾವಿದರ್ನ ಅಭಿನಯ ಅವಾರ್ಡ್ ಅಂಚೆನೆ ಕಥೆ ಅವಾರ್ಡ್ ಅಂಚೆನೆ ಮ್ಯೂಸಿಕ್ ನಿರ್ದೇಶನ ಒಂದು ಪೂರ ಒಂಜಿ ಎಡ್ಡೆ ತಂಡ ಒಂಜಿ ಪುಟ್ಟೊಂದು ನವರಸ ಕಲಾವಿದರು ಬಾರಿ ಧೈರ್ಯ ಪಂಪೇನ ಬಾರಿ ಎಡ್ಡೆ ತಂಡ ಪುಟ್ಟೊಂದು ಮಾತೆರ್ಲ ಈ ತಂಡಕ್ಕೆ ಸಪೋರ್ಟ್ ಮಾಡಿ ಕೊಡು ಅಂಚನೆ ಬಾರಿ ಶೋಕ್ ಒಂದು ನಾಟಕ ನಿರೇಲು ಮಾತೆರ್ಲ ತೋಡ್ಕೊಂಡು ಈ ಮೂಲಕ ನಾಟಕ ಸೂಪರ್ ಶೋಕ ಕತೆ ಹಾಸ್ಯ ಅಂತದೆ ಕತೆ ಹಾಸ್ಯ ಪೂರ ಎಡ್ಡೆ ಅದನ್ನು ಭಾರಿ ಶೋಕ ಅದನ್ನ ಅರುಣೇರು ನಮ್ಮ ಆತ್ಮೀಯ ಮಿತ್ರಿ ಒಟ್ಟಿಗೆ ಯಾಕೆ ಮಾಡ್ದು ಅಂತ ಸೊ ಅರೇನ ತೂಕ ಅಂತ ಬರ್ತೀನಿ ಎಡ್ಡೆ ಮಾಡ್ತಾರೆ ಮಾತು ಆರ್ಟಿಸ್ಟ್ನಕ್ಲ ಭಾರಿ ಶೋಕ್ ಮಾಡ್ತೀರಿ ಎಡ್ಡೆ ನಾಟಕ ಪಂಡ ನಿಖಲ್ ಫೇಸ್ಬುಕ್ ಪೂರ ಬರೋದಿತ್ತು ಎಡ್ಡೆ ನಾಟಕ ಬಟ್ 2 year ಒಲ್ಲ ತಿಕ್ಕೊಂಡಿದ್ದೆ ನಾನು ಟೌನ್ ಹಾಲ್ ಮಲ್ತಿನ ಬಾರಿ ಎಡ್ಡೆ ಅಂಡು ಒಂದು ಎಡ್ಡೆ ನಾಟಕ ಎಡ್ಡೆ ಕತೆ ಹೊಸ ಜವನಿಯರೇನು ಪಾರ್ದಲ ನಾಟಕ ಮಲ್ಪೋಲಿ ಬಂದಾರ್ರಿ ಮಲ್ದಿರಿ ಡೈರೆಕ್ಟ್ ನಪ್ಪದಾರ ಅದು ಆರು ಕೂಡ ವಿನೋದ್ ಹೆಂಗೆ ಗೊತ್ತು ವಿನೋದ್ನ ಬಗ್ಗೆ ಮಸ್ತ್ ಕೇಂದ್ರ ಮಸ್ತ್ ತೂತಾರ್ನ ಬಟ್ ಎಡ್ಡೆ ಮಾತೆಲ್ಲ ಸೇರಿದ ಅರುಣ್ ವಿನೋದ್ ಪುರ ಸೇರಿದ ಒಂದು ಎಡ್ಡೆ ಟೀಮ್ ಮಲ್ದಿರಿ ಮ್ಯೂಸಿಕ್ ಸಂದೀಪ್ ಹಿಂಗೆಲ್ಲ ಸಂದೀಪ್ ಮಧ್ಯೆ ಎಡ್ಡೆ ಮಲ್ದಿರಿ ಪೂರ ನಮ್ಮ ದೋಸ್ತಿನ ಕ್ಲಾಕಲಿ ಒಂದು ಎಡ್ಡೆ ನಾಟಕ ಒಂದು ಎಡ್ಡೆ ಪ್ರಯತ್ನ ಹೊಸ ಬೇರೆ ಬಾರ್ದು ಮಲ್ಪನೆಕ್ಕೆ ಹ್ಯಾಟ್ಸ್ ಆಫ್ ಶೋಕಾರ್ ಥ್ಯಾಂಕ್ ಯು ಮಸ್ತ್ ಅಭಿಮಾನ ಏರೆಗ್ಲ ಅಂಗವೈಕಲ್ಯ ಅವಾಗ ದೌರ್ಬಲ್ಯ ಬದುಕೊಂಡು ನಮ್ಮ ಕಥಾನಾಯಕಿ ಕುರಿಯರು ಭಾರಿ ಸೂಕ್ತ ನಾಟಕ ನಿರೇಲು ಮತ್ತೆಲ್ಲ ತೂಲೆ ಈ ತಂಡ ಸಪೋರ್ಟ್ ಮಾಡ್ತೇವೆ ಅಂತ ಕೇಳಿದ್ರೆ ಸ್ವಲ್ಪ ಸರ್ ನಾಟಕ ಎಂಚಾತಂడి ಸೂಪರ್ ನವರಸ ಕಲಾವಿದರ ಇನ್ನಿತ ನಿರೇಲ್ ಪಂಪಿನ ನಾಟಕ ಭಾರಿ ಸೂಪರ್ ಆತನು ಪ್ರೇಕ್ಷಕರ ಮಾತಾಡಲಿಕ್ಕೆ ಒಂಜಿ ಅಭಿಪ್ರಾಯ ಕೊರಿಯರು ಮಾತೆಲ್ಲ ಕ್ಲಾಪ್ ಮಾಡಿ ಈ ನನಾತ್ ಈ ನಾಟಕ ಇಡೀ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಡು ಅಂಚಿನ ಉಡುಪಿ ಜಿಲ್ಲೆಡು ನನಾತ್ ಹೆಚ್ಚಿನ ಪ್ರಯೋಗಕ್ಕೆ ಅವಾರ್ಡ್ ಪಂದ್ಯ ದೇವಡ ನಾಟ ಉಂಟು ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಸರ್ ನಾಟಕ ಎಂಚೈತೆ ಸರ್ ನಾಟಕ ಎಂಚೈತೆ ನಾಟಕ ಭಾರಿ ಶೋಕಿತ್ತು ಮಗ ಕತೆ ಬರಡೆ ಕಾಮಿಡಿ ಭಾರಿ ಶೋಕನ್ ಮಗ ನಾಟಕ ಎಂಚೈತೆ ನಾಟಕ ಎಂಚೈತೆ ಕಾಮಿಡಿ ಕತೆ ಬರಡೆ ಐತೆ ಜನಕ್ಕೆ ಇದಾದ ಅನ್ಪ ನಾನು ತೂಪಿನಕ್ಲಿಗೆ ನಾಟಕ ಎಂಚಾತಂಡು ಕತೆ ಹಾಸ್ಯ ಪುರ ಶೋಕಾತನೈತೆ ನಾನು ತೂಪಿನಾಗ್ಲಿಲ್ಲ ಬನ್ಪರ್ ಬಲ್ಲೆ ಸರ್ ನಾನೆಲ್ಲ ಬತ್ತು ಪೂರ ತೂಡು ಪೂರ ಇರಲ್ಲ ಕಲಾಭಿಮಾನಿಗಳು ಎಡ್ಡೆ ಆಯ್ತು ನಾಟಕ ಭಾರಿ ಶೋಕ ಆಕ್ಟಿಂಗ್ ಎಂತ ಆಯ್ತು ಸರ್ ಮಾತನ್ನ ಆಕ್ಟಿಂಗ್ ಇಡ್ಡೆ ರಾಮನ ಸರ್ ಆಕ್ಟಿಂಗ್ ಎಂಚದ ಸರ್ ಮಾತೆಲ್ಲ ಸೂಪರ್ ಆತ ಕತೆ ನಾಟಕ ಕಾಮಿಡಿ ಸೂಪರ್ ಆತ ಮಾತೆಲ್ಲ ದಾಲ ದೂರ ಹಂಚಿ ಬಾರು ಶೋಕದ ನಾಟಕ ಎಡ್ಡ ಮೆಸೇಜ್ ಇತ್ತಿನ ನಾಟಕ ಮಾತೆಲ್ಲ ತೂಲೆ ಒಂದು ರಡ್ಡು ಸೀನ್ ಎಂಕಲು ಗುಲಿಬುಲಕ ಮಲ್ತೇರು ಬಟ್ ಸೂಪರ್ ಆತ ದಾಲವಾಡು ಎಕ್ಸ್ಟ್ರಾಡಿನರಿ ಎಡ್ಡ ಮೆಸೇಜ್ ಇಪ್ಪುನ ನಾಟಕ ಮಾತೆಲ್ಲ ತೋಡು ಯಾನ್ ಪದ ಬಂತಾಯ್ತು ರಡ್ಡು ಪದ ಎನ್ನ ಆತ್ಮೀಯ ಗೆಳೆಯರಾಗಳು ರಜ್ಜಲ್ಲ ಅರುಣ್ಲ ಸಂದೀಪ್ ಮಧ್ಯಲ್ಲ ನಿರ್ದೇಶಕೆಲ್ಲ ಸಂಗೀತ ನಿರ್ದೇಶಕೆಲ್ಲ ಇನ್ನು 2 ಜನ ದೋಸ್ತಿಯರ್ಲು ಅಂಚಾದ ರಡ್ಡು ಪದ ಬಂದ್ರೆ ಅವಕಾಶ ಮಾಡ್ತು ಕೊಡ್ತೇವೆ ಮಧ್ಯೆಲ್ಲ ಬಾರಿ ಶೋ ಕೂಡ ಬಯಸಿದ್ವಿ ಡ್ರಾಮೆಲ್ಲ ಸೂಪರ್ ಆತನ ಮಾತೆಲ್ಲ ತೂಲೆ ಎಂಜಾಯ್ ಮಾಡ್ತೇವೆ ಎಂಚಾತ ನಾಟಕ ಕತೆ ಹಾಸ್ಯ ಎಂಚಾತ ಮೇಡಮ್ ಸೂಪರ್ ಕಾಮಿಡಿ ಹಾಸ್ಯ ಕಾಮಿಡಿ ಫೀಲಿಂಗ್ಸ್ ಪೂರ ಮಸ್ತ್ ಶೋಕಿತ್ತು ಎಮೋಷನ್ ಎಂಚಾತ ಮೇಡಮ್ ನಾಟಕ ಕತೆ ಕತೆ ಸೂಪರ್ ಏರು ಶ್ರೀಶೇ ಶ್ರೀಶೇ ರಂಜಿತ್
ಸರಿ ರಿವ್ಯೂ ಹೇಳಿ ಹೇಗಾಗಿದೆ ನಾಟಕ ತುಂಬ ಒಳ್ಳೆಯದಾಗಿದೆ. ನಾಟಕದ ಪಾತ್ರ ನಂತರ ರಂಗಸಜ್ಜಿಕೆ ಅದೆಲ್ಲ ಉತ್ತಮ ರೀತಿಯಲ್ಲಿ ನಾಟಕ ಇದಾಗಿದೆ. ನಾಟಕವನ್ನು ಹೆಚ್ಚು ಜನರು ಪ್ರೋತ್ಸಾಹಿಸಬೇಕು ಅಂತ ಹೇಳ್ತಾ ನಾಟಕ ಮಾಡಿದವರಿಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ. ನಾಟಕ ಕಥೆ ಹಾಸ್ಯ ಥ್ಯಾಂಕ್ ಯು. ಸರಿ ನಿನ್ನ ಅಮ್ಮೆ ಕಟ್ಟಿನ ಕಾರಣ ನಿಜವಂತ ಮಗ, ನಿನ್ನ ಅಮ್ಮನ ಬೇರೆ ಬೇಜಾರು ನಿನ್ನ ಸಾಧನದ ಮುಖಾಂತರ ದೂರವಂತ ಮಗ. ಆಶ್ರಮದ ಪಾಲಾಂತಿನ ಶ್ರೀಧರನನ್ನು ಇರ ಇಬ್ಬರು ಬಂದ ಸಾಧಿಸಿನ ಶ್ರೀಧನ್ ತನ್ನ ಸಾಧಿಕೆಗಾರದ ಮಗ. ಕಮ್ಮಲಾದ ಬಂದದ್ದು ತನ್ನ ಕಂಡನಿಲ್ಲದೆ ಬೆಳೆದುಗಳನ್ನು ಲಕ್ಷ್ಮಿಯಾಗಿ ಇಲ್ಲದೆ ಒಯ್ಯರೆ ನಾರಾಯಣ ಮಗ. ಮಲ್ಲಾದಿನ ಮೊದಲು ಸಿಬ್ಬಂದಿನ ಈ ಮಹಿಳೆಯರು ನಿನ್ನ ಮನಸ್ಸ ಉಲಯ ಪಾಠಗಳು ಬದಲಾದ ಈ ಹೆಬ್ಬಳ ಮನೋನಿಂದ ಎಲ್ಲ ನೆರೆಯಲ್ಲಿ ದೂರ ಆಗಿತ್ತು. ಈ ಈತ ಜನದ ಬಾಳಿದ್ರ ಈ ನೆರೆದಾಯ ಸಾಧನೆ ಆಗಲಿ ಅದರಿಂದ ಅಂಗವಿಕಲವಾಗಿ ಏಕವಾಗಿ ಆಗುವುದು. ಮನಸ್ಸಿಂದ ಯಾವುದು ಸಾಧನೆ ಸಾಧನೆ ಇಟ್ಟು ಬಂದಿದೆ ಈ ನಿದರ್ಶನ.